ನಿಮ್ಗೆ ಗೊತ್ತಿರಬಹುದು, ಈ ಕೇರಳದ ಹೆಣ್ಮಕ್ಳ ಕೂದಲು ತುಂಬಾ ಕಪ್ಪು ದಪ್ಪ ಮತ್ತು ತುಂಬಾ ಚೆಂದ ಇರುತ್ತೆ. ಅದರ ಸೀಕ್ರೆಟ್ ಏನು ಗೊತ್ತಾ? ಒಂದು ಅದ್ಭುತವಾಗಿರುವಂತಹ ಮನೆಯಲ್ಲಿ ಮಾಡುವಂಥ ಹೇರ್ ಆಯಿಲ್. ಆ ಹೇರ್ ಆಯಿಲನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ, ಹೇಗಿದ್ರೆಲ್ಲರೂ? ತುಂಬಾ ಜನ ಕೇಳಿರುವಂಥ, ತುಂಬಾ ಡಿಮಾಂಡ್ ಇರುವಂಥ ಒಂದು ವಿಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ. ಅದೇನು ಅಂತಂದರೆ, ತಲೆ ಕೂದಲು ಉದ್ದ ದಪ್ಪ ಮತ್ತು ಕಪ್ಪು ಆಗಲಿಕ್ಕೆ ಹೇರ್ ಆಯಿಲನ್ನು ಸಜೆಸ್ಟ್ ಮಾಡಿ ಅಂತ ತುಂಬಾ ಜನ ಕೇಳಿದರು. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಗೊತ್ತಿತ್ತು. ಇದು ಆ್ಯಕ್ಚುಲಿ ಕೇರಳದವರ ಸ್ಟೈಲ್. ನಾನು ಬ್ಯಾಂಗ್ಳೂರಿಗೆ ಬಂದ ಸ್ಟಾರ್ಟಿಂಗಲ್ಲಿ 1-2 ವರ್ಷ ಕೇರಳದವರ ಹಾಸ್ಟೆಲಲ್ಲಿದೆ. ಹಾಗಾಗಿ ನನಗೆ ಈ ರೆಸಿಪಿ ಗೊತ್ತಿತ್ತು. ಯೂಶ್ವಲ್ ಆಗಿ ನನ್ನ ಮಗಳಿಗೆ ಇದನ್ನೇ ಹಾಕ್ತಾ ಇದ್ದೀನಿ, ನಾನು ಹಾಕ್ತಾ ಇದ್ದೀನಿ. ಬಟ್ ನನಗೆ ಅಷ್ಟೊಂದು ಕೂದಲು ಅಂದರೆ ಮೊದಲಿನಿಂದಲೂ ನಂದು ಇಷ್ಟೇ. ಬ್ಯಾಂಗ್ಳೂರಿಗೆ ಬಂದು 15 ವರ್ಷ ಆದರೂ ನನಗೆ ಕೂದಲು ಉದ್ರೂ ಸಮಸ್ಯೆ ಇಲ್ಲ. ಯಾಕಂತಂದರೆ ನಮಗೆ ಬ್ಯಾಂಗ್ಳೂರಲ್ಲಿ ಟ್ಯಾಪ್ ವಾಟರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಕೂದಲು ಉದ್ರೂ ಸಮಸ್ಯೆ ಇರುತ್ತೆ. ಆದರೆ ನನಗೆ ಆ ಪ್ರಾಬ್ಲಮ್ ಇಲ್ಲ. ನನ್ನ ಮಕ್ಕಳಿಗೆ ನಾನು ಇದನ್ನೇ ಹಾಕ್ತಾ ಇದ್ದೀನಿ. ಅವಳ ಕೂದಲು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದರ ಬಗ್ಗೆ ಒಂದಷ್ಟು ರಿಸರ್ಚ್ ಕೂಡ ನಾನು ಮಾಡಿದ್ದೇನೆ. ಇದೇ ಮೆಥಡನ್ನು ಅವರು ಕೂಡ ಹೇಳ್ತಾರೆ. ತುಂಬಾ ಅಂತಂದರೆ ತುಂಬಾ ಒಳ್ಳೆ, ಅಂದರೆ ನಾವು ಜಗತ್ತಲ್ಲಿ ದಿ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ತೋರಿಸ್ಬೇಕಾ ನಿನ್ನ ಕೂದಲು? ಇವಳು ಕೂದಲು ತೋರಿಸ್ಬೇಕಂತೆ. ನೋಡಿ, ಇಲ್ಲಿ ದಪ್ಪನೇ ಇದೆ ಇವಳು ಕೂದಲು. ನೋಡಿ ಇಲ್ಲಿ ಎಷ್ಟು ಉದ್ದ ಇದೆ ನೋಡಿ. ಈಗ ಜಸ್ಟ್ ಒಂದು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ಇಲ್ದಿದ್ರೆ ಇದಕ್ಕಿಂತ ಕೂಡ ಉದ್ದ ಇತ್ತು. ಬ್ಲ್ಯಾಕ್ ಇದೆ, ದಪ್ಪ ಇದೆ, ಚಂದ ಇದೆ. ಇವಳಿಗೆ ನಾನು ತುಂಬ ವರ್ಷದಿಂದ, ಅಂದರೆ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಇದೇ ಆಯಿಲ್, ಹೇರ್ ಆಯಿಲ್ ಯೂಸ್ ಮಾಡ್ತಾ ಇರೋದು. ವಿಡಿಯೋನ ನೋಡಿ ಎಲ್ಲರೂ. ಥ್ಯಾಂಕ್ಸ್ ಎಲ್ರಿ. ಈ ಹೇರ್ ಆಯಿಲ್ ಮನೆಯಲ್ಲೇ ಮಾಡಲಿಕ್ಕೆ ನಮಗೆ ಮೊದಲಾಗಿ ಬೇಕಾಗಿರೋದು ದಾಸವಾಳದ ಎಲೆ. ದಾಸವಾಳದ ಎಲೆ ಇದು ನಾನು ನಮ್ಮ ಮನೆಯಲ್ಲೇ ಬೆಳ್ಕೊಂಡಿರುವಂತಹ ದಾಸವಾಳ ಗಿಡ, ಅದರದೇ ಎಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಲೀಟರ್ ಎಣ್ಣೆ ಮಾಡಬೇಕು ಅಂತಂದರೆ, ಹೇರ್ ಆಯಿಲ್ ಮಾಡಬೇಕು ಅಂತಂದರೆ ಒಂದು 6 ದಾಸವಾಳದ ಎಲೆನ ತಗೊತಾ ಇದ್ದೀನಿ. ಅದಾದ ನಂತರ ತುಳಸಿ ಕೂಡ ಇದು ಮನೆಯಲ್ಲಿ, ನಮ್ಮ ಮನೆಯಲ್ಲೇ ಆಗಿರುವಂಥದ್ದು. ತುಂಬ ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ಮಾಡಿರುವಂಥ ತುಳಸಿ ಎಲೆ. ಮನೇಲಿಲ್ಲ ಅಂತಂದರೆ ಹೊರಗಡೆಯಿಂದ ತಗೋಬರ್ಬೋದು. ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ನಮಗೆ ತುಳಸಿ ಎಲೆ ಬೇಕಾಗುತ್ತೆ. ಇದು ಕೃಷ್ಣ ತುಳಸಿ, ತುಂಬಾ ಒಳ್ಳೆಯದು. ಅದಾದ ನಂತರ ಅಲೋವೆರಾ. ಇದು ಕೂಡ ಅಷ್ಟೇ ನಮ್ಮ ಮನೆಯಲ್ಲೇ ಮಾಡಿರುವಂಥದ್ದು, ಆರ್ಗ್ಯಾನಿಕ್ ಆಗಿ ಮಾಡಿರುವಂಥ ಅಲೋವೆರಾ. ಒಂದು ತುಂಡು ಅಲೋವೆರಾನ ನಾನು ತಗೊತಾ ಇದ್ದೀನಿ ಕಟ್ ಮಾಡಿ. ಇದಿಷ್ಟು ಬೇಡ, ಆಮೇಲೆ ಇದನ್ನ ಬೇರೆದಕ್ಕೂ ಯೂಸ್ ಮಾಡ್ತೀನಿ ನಾನು. ಮೊದಲು ತುಳಸಿನ ನಾವು ಏನೇ ತಂದರೂ ಅದನ್ನ ಫಸ್ಟ್ ತೊಳ್ಕೋಬೇಕು. ಮನೆಯಲ್ಲಾದರೂ ತೊಂದರೆ ಇಲ್ಲ, ಹೊರಗಡೆಯಿಂದ ತಗೊಂಬಂದರೂ ತೊಂದರೆ ಇಲ್ಲ. ತೊಳ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕು. ಡ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂತಂದರೆ ಇದರದೆಲ್ಲ ಪೇಸ್ಟ್ ಮಾಡಿ ನಾನು ಮಾಡುವಂಥದ್ದು. ದಾಸವಾಳ ಎಲೆ ಕೂಡ ನಾನು ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇಡ್ತಾ ಇದ್ದೀನಿ. ಈ ದಂಟೇನು ನೀವು ತೆಗೆಯುವ ಅವಶ್ಯಕತೆ ಇಲ್ಲ, ದಂಟು ಇರಲಿ ತೊಂದರೆ ಇಲ್ಲ. ಇದನ್ನೂ ಏನು ಕೂಡ ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ತೊಳೆದ್ಬಿಟ್ಟು ನೀರನ್ನು ಇಂಗಿಸ್ಬಿಟ್ಟು ಇಟ್ಬಿಡಿ. ಈಗ ಅಲೋವೆರಾನ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಜಸ್ಟ್ ಇದರ ಸೈಡ್ ಇದು ಮುಳ್ಳಷ್ಟೇ ತೆಗಿತಾ ಇದ್ದೀನಿ ಹೊರತು ನಾನು ಇದರ ಸಿಪ್ಪೆ ಏನೂ ತೆಗಿಲಿಕ್ಕೆ ಹೋಗ್ತಾ ಇಲ್ಲ. ನೀಟಾಗಿ ತೊಳೆದ್ಬಿಟ್ಟು ಇದನ್ನ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇಷ್ಟು ತುಂಡು ಸಾಕು. ಇದು ನಾನು 1 ಲೀಟರ್ ಕೋಕೋನಟ್ ಆಯಿಲಲ್ಲಿ ಮಾಡುವ ಹೇರ್ ಆಯಿಲ್ಗೆ ಹೇಳ್ತಾ ಇರೋದು. ಅದಾದ ನಂತರ ನೋಡಿ, ಇನ್ನೊಂದು ಅದ್ಭುತವಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಅದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಬೀಜ ಬಿಟ್ಟು ಅದನ್ನ ಈ ಥರ ತುಂಡು ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. 2 ನೆಲ್ಲಿಕಾಯಿ ಸಾಕು, ಜಾಸ್ತಿ ಏನು ಬೇಡ. ಜಸ್ಟ್ 2 ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೊಂದು ಅದ್ಭುತವಾಗಿರೋ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಈರುಳ್ಳಿ. ಜಸ್ಟ್ 1 ಲೀಟರ್ ಎಣ್ಣೆಗೆ 1 ಚಿಕ್ಕ ಈರುಳ್ಳಿ ಸಾಕು. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇರೋದ್ರಿಂದ ಎಲ್ಲದನ್ನು ಜಾಸ್ತಿ ಹಾಕೋದು ಬೇಡ. ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ತುಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೊಂದು ಅದ್ಭುತವಾಗಿರುವ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಕರಿಬೇವು. ಕರಿ ಲೀವ್ಸ್ ಅಂತ ಏನು ಹೇಳ್ತಾರೆ ಅದೊಂದು ಅರ್ಧ ಮುಷ್ಟಿಯಷ್ಟು ಸಾಕು. ಮತ್ತೊಂದು ಅದ್ಭುತವಾಗಿರೋ ಇಂಗ್ರೀಡಿಯೆಂಟ್ ಮೆಂತೆ ನೀರಲ್ಲಿ ನೆನೆಸಿಟ್ಟು 1.5 ಟೇಬಲ್ ಸ್ಪೂನ್ ಮೆಂತೆ ನೀರಲ್ಲಿ ನೆನೆಸಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ಇದೆಲ್ಲದನ್ನು ನಾವು ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ದಾಸವಾಳ ಎಲೆ, ತುಳಸಿ ಎಲೆ, 2 ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಒಂದು ಅರ್ಧ ಹಿಡಿಯಷ್ಟು ಕರಿಬೇವು, ತೊಳೆದಿಡಬೇಕು, ನೀವು ತೊಳೆದೇ ಹಾಕಬೇಕು. 6 ತುಂಡು ಅಲೋವೆರಾ, 1 ಈರುಳ್ಳಿ,
1.5 ಟೇಬಲ್ ಸ್ಪೂನಷ್ಟು ನೆನೆ ಹಾಕಿರುವಂಥ ಮೆಂತೆ. ಇಷ್ಟನ್ನು ಹಾಕಿಬಿಟ್ಟು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಅದಾನಂತರ ಅದರದ್ದೆಲ್ಲ ನೀರಿನ ಅಂಶ ಬಿಟ್ಬಿಟ್ಟು ಪೇಸ್ಟ್ ರೆಡಿ ಆಗುತ್ತೆ. ನೈಸ್ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಇಂಗ್ರೀಡಿಯೆಂಟ್ಸ್ದು ಪೇಸ್ಟ್ ರೆಡಿ ಆಗಿದೆ. 1/4 ಕಪ್ ಅಷ್ಟಿದೆ. ಇದು ನಮಗೆ 1 ಲೀಟರ್ ಕೋಕೋನಟ್ ಆಯಿಲ್ಗೆ ಸಾಕು. ನೋಡಿ, ತೆಂಗಿನ ಎಣ್ಣೆನೇ ತಗೋಬೇಕು. ಅದು ಪ್ಯೂರ್ ಇರುವಂಥ ತೆಂಗಿನ ಎಣ್ಣೆ ತುಂಬಾ ಒಳ್ಳೆಯದು. ಗಾಣದಿಂದ ತಗೊಂಡಿರುವಂಥ ಡೈರೆಕ್ಟ್ ತೆಂಗಿನ ಎಣ್ಣೆ ಆದರೆ ತುಂಬಾ ಒಳ್ಳೆಯದು. ಇದು ನಾನು ಕಲ್ಪತರು ಅಂತ ತುಂಬಾ ಚೆನ್ನಾಗಿದೆ ಈ ಕೋಕೋನಟ್ ಆಯಿಲ್. ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಡೀಟೇಲ್ಸ್ ಕೂಡ ಹಾಕಿರ್ತೇನೆ ಬೇಕು ಅಂತಂದರೆ. ಈಗ ಒಂದು ಸ್ಟೌವಲ್ಲಿ ಕಡಾಯಿಯನ್ನು ಇಟ್ಬೇಡಿ. ಕಬ್ಬಿಣದ ಕಡಾಯಿ ಇದ್ದರೆ ತುಂಬ ಒಳ್ಳೆಯದು. ಇಲ್ದಿದ್ರೆ ಅಲ್ಯೂಮಿನಿಯಂ ಸ್ಟೀಲ್ ಬೇಡ, ಅಲ್ಯೂಮಿನಿಯಂ ಓಕೆ, ದಪ್ಪ ತಳದ ಅಲ್ಯೂಮಿನಿಯಂ ಕಡಾಯಿ ಇದ್ರೂ ಒಳ್ಳೆಯದು, ಅಥವಾ ಕಾಪರ್ ಬಾಟಮ್ ಇರೋದಿದ್ರೂ ಒಳ್ಳೆಯದು. ಅದನ್ನು ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಇಡಬೇಕು. ಎಣ್ಣೆನ ಪೂರ್ತಿಯಾಗಿ ಹಾಕಿಬಿಟ್ಟು ಆ ಪೇಸ್ಟನ್ನು ಕುದಿಯೋಕ್ಕಿಂತ ಮುಂಚೆನೇ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಕಂಪ್ಲೀಟ್ ಬಿಸಿ ಆದ ನಂತರ ನಾವು ಪೇಸ್ಟ್ ಹಾಕೋದಲ್ಲ. ಸಣ್ಣ ಉರಿಯಲ್ಲಿ ಎಣ್ಣೆನ ಫಸ್ಟ್ ಕುದಿಲಿಕ್ಕೆ ಇಟ್ಬಿಟ್ಟು ನಾವು ಕುದಿಲಿಕ್ಕೆ ಇಡುವಾಗಲೇ ಈ ಪೇಸ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಇದನ್ನ ಕುದಿಸ್ಬೇಕು. ಇದು ಕುದೀತಾ ಇದೆಯಲ್ಲ, ಆ ಇಂಗ್ರೀಡಿಯೆಂಟ್ಸ್ದು ನೊರೆ ಎಲ್ಲ ಬಿಡಲಿಕ್ಕೆ ಶುರುವಾಗುತ್ತೆ. ಈ ನೊರೆ ಎಲ್ಲ ಸೆಟಲ್ ಆಗಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಇಡಬೇಡಿ. ನೊರೆ ಎಲ್ಲ ಒಂದ್ಸರಿ ನೀಟಾಗಿ ಕುದಿದು ನೊರೆ ಎಲ್ಲ ಸೆಟ್ಲ್ ಆದ ನಂತರ ನಿಮಗೆ ಎಣ್ಣೆ ಹಳದಿ ಬಣ್ಣಕ್ಕೆ ಹೋಗುತ್ತೆ. ಸ್ಟಾರ್ಟಿಂಗ್ ಅದು ಹಸಿರು ಇರುತ್ತೆ, ಸ್ವಲ್ಪ ಹಸಿರು ಮತ್ತು ಯೆಲ್ಲೋ ಕಲರಿಗೆ ಹೋದಾಗ ಕರೆಕ್ಟಾಗಿ ಬೆಂದಿರುತ್ತೆ. ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಇದು ನೀವು ಮಡ್ಡಿರುತ್ತಲ್ವ, ಅದನ್ನ ನೀವು ಚೆಕ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಇದನ್ನ ಕರೆಕ್ಟಾಗಿ ಕುದಿದಾದ ನಂತರ ಒಂದು 10 ನಿಮಿಷ ಬೇಕಾಗುತ್ತೆ, ಕಮ್ಮಿ ಅಂತಂದ್ರೂ 10 ನಿಮಿಷ ಬೇಕಾಗುತ್ತೆ ಕುದಿಲಿಕ್ಕೆ. ಈ ಮಡ್ಡಿದೆಯಲ್ಲ, ಈ ಮಡ್ ನಿಮಗೆ ಫ್ರೈ ಆದರೆ ಇದು ಕರಟಬಾರ್ದು, ಬ್ಲ್ಯಾಕ್ ಆಗಬಾರ್ದು, ಬ್ರೌನ್ ಇರಬೇಕು. ಅದು ನಿಮಗೆ ಕರೆಕ್ಟಾಗಿ ಫ್ರೈ ಆದ ನಂತರ ಬಂದ್ ಮಾಡಿಟ್ಟು ತಣ್ಣಗಾಗಲಿಕ್ಕೆ ಬಿಡಿ. ಕಂಪ್ಲೀಟಾಗಿ 10ರಿಂದ 12 ನಿಮಿಷ ಬೇಕಾಗುತ್ತೆ ಕಮ್ಮಿ ಉರಿಯಲ್ಲಿ ನಮಗೆ ಎಣ್ಣೆನ ಬಿಸಿ ಮಾಡಲಿಕ್ಕೆ. ಓಕೆ, ಕಲರ್ ಬ್ಲ್ಯಾಕ್ ಆಗಬಾರ್ದು ಎಣ್ಣೆದು ಯಾವುದೇ ಕಾರಣಕ್ಕೆ. ನೀವು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕುದಿಸಿದ್ರೆ ಬ್ಲ್ಯಾಕ್ ಆಗುತ್ತೆ. ಇದೀಗ ಪರ್ಫೆಕ್ಟಾಗಿ ಆ ಎಣ್ಣೆದು ಕಲರ್ ಬಂದಿದೆ ನೋಡಿ. ಸ್ವಲ್ಪ ಗ್ರೀನ್ ಮತ್ತು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ಇದನ್ನ ನೀವು ಫಸ್ಟ್ ಒಂದ್ಸರಿ ಫಿಲ್ಟರ್ ಮಾಡ್ಕೊಳ್ಳಿ ತಣ್ಣಗಾದ ನಂತರ. ನಾನು ಡಬಲ್ ರೌಂಡಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಬಟ್ಟೆ ಇಟ್ಬಿಟ್ಟು ಕೂಡ ಫಿಲ್ಟರ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಆ ಮಡ್ಡೇನಾದರೂ ಇರುತ್ತಲ್ವ, ಅದನ್ನ ಕಂಪ್ಲೀಟಾಗಿ ಫಿಲ್ಟರ್ ಮಾಡಿಕೊಂಡು ಇವಾಗ ನೋಡಿ ಈ ಕಲರ್ ಹೇಗಿದೆ ನೋಡಿ. ಈ ಕಲರ್ ಬಂದರೆ ಎಣ್ಣೆಗೆ ನಮ್ಮದು ಪರ್ಫೆಕ್ಟ್ ಆಗಿರುವಂತಹ ಹೇರ್ ಆಯಿಲ್ ರೆಡಿ ಆಯಿತು ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಈ ಥರ ಬರಬೇಕು ಅಂತಂದರೆ ನೀವು ಕಮ್ಮಿ ಉರಿಯಲ್ಲಿಟ್ಟೆ ಕುದಿಸಬೇಕು. ಕಂಪ್ಲೀಟಾಗಿ ನೊರೆ ಅಂಶ ಹೋಗೋ ತನಕ ಕುದಿಸಿ ನೀವು ಆ ಮಡ್ಡನ್ನು ಇದೆಯಲ್ಲ ಚೆಕ್ ಮಾಡಿ ನೋಡಿ. ಅದು ಕ್ರಿಸ್ಪಿ ಒಂಥರ ಫ್ರೈ ಬ್ರೌನ್ ಕಲರ್ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಬ್ಲ್ಯಾಕ್ ಆಗಬಾರ್ದು, ಬ್ಲ್ಯಾಕ್ ಆದರೆ ಕರೆಕ್ಟ್ ಇದೆ ಅಂತ ಅರ್ಥ. ಅದಾದ ನಂತರ ನೀವು ಅದನ್ನ ಒಂದು ಬಾಟಲ್ಗೆ ಹಾಕಿಡ್ಬೋದು. ಹಾಕುವಾಗ ನೀವು ಯಾವಾಗಲೂ ಎಣ್ಣೆ ಹಾಕುವಾಗ ವಾರಕ್ಕೆ 1-2 ಸರಿ ಆದರೂ ಈ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿದರೆ ಕೂದಲು ತುಂಬಾ ದಪ್ಪ ಆಗುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಬ್ಲ್ಯಾಕ್ ಆಗುತ್ತೆ. ತುಂಬಾ ಇದರಲ್ಲಿ ಅಂದರೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಹೇರ್ ಗ್ರೋತಿಗೆ ಈ ಆಯಿಲ್ ತುಂಬಾ ಒಳ್ಳೆಯದು. ನೀವು ಹಾಕುವಾಗ ಎಣ್ಣೆನ ಒಂಚೂರು ಬಿಸಿ ಮಾಡಿ ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು. ತಣ್ಣಗಿನ ಆಯಿಲಲ್ಲಿ ಮಸಾಜ್ ಮಾಡೋದಕ್ಕಿಂತ ಉಗುರು ಬೆಚ್ಚ ಮಾಡಿ ಅದನ್ನ ಒಂದು ಬೌಲಿಗೆ, ಸ್ಟೀಲ್ ಬೌಲಿಗೆ ಹಾಕಿಬಿಟ್ಟು ಲೈಟಾಗಿ ಉಗುರು ಬೆಚ್ಚಗಿನ ಎಣ್ಣೆಯಲ್ಲಿ ಹೆಡ್ ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೇನೆ. ಈ ದಾಸವಾಳದಲ್ಲಿ ನಮ್ಮ ಕೂದಲಿನ ಬುಡ ಇದೆಯಲ್ಲ ಅದನ್ನ ತುಂಬಾ ಸ್ಟ್ರಾಂಗ್ ಮಾಡುವಂತಹ ಅಂಶಗಳಿರುತ್ತೆ. ಅದಾದ ನಂತರ ನೆಲ್ಲಿಕಾಯಲ್ಲಿ ಪ್ರೋಟೀನ್, ವಿಟಮಿನ್ಸ್ ತುಂಬಾ ಇರುತ್ತೆ. ಅದು ತಲೆ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಅಲೋವೆರಾದಲ್ಲಿ ನಮ್ಮ ಕೂದಲನ್ನು ಶೈನ್ ಮಾಡುವಂಥದ್ದು, ಅಥವಾ ನಮ್ಮ ಈ ಸ್ಕ್ಲ್ಯಾಪ್ ಇರುತ್ತಲ್ವ ಅದರಲ್ಲಿ ಡ್ಯಾಂಡ್ರಫ್ ಎಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನ
ಕಮ್ಮಿ ಮಾಡುವಂಥ ಅಂಶಗಳಿರುತ್ತೆ. ಅದಾದ ನಂತರ ತುಳಸಿಯಲ್ಲಿ ನಮಗೆ ತಲೆ ಅಂದರೆ ತಲೆಯಲ್ಲಿ ಈ ಡ್ರೈನೆಸ್ ಇದ್ದರೆ ಅಥವಾ ತುರಿಕೆಯೆಲ್ಲ ಇದ್ದರೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತಿಗೆ ಕೂಡ ಈ ತುಳಸಿ ತುಂಬಾ ಒಳ್ಳೆಯದು. ಮೆಂತೆ ಹಾಕೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ತುಂಬಾ ಒಳ್ಳೆಯದು. ಇದು ಕೂಡ ಅಷ್ಟೇ ಹೇರ್ ಗ್ರೋತಿಗೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ಬುಡದಿಂದ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ಅದಾದ ನಂತರ ಕೂದಲನ್ನು ಸಾಫ್ಟ್ ಮತ್ತು ಶೈನಿಂಗ್ ಥರ ಮಾಡುತ್ತೆ. ಅದಾದ ನಂತರ ಈ ಈರುಳ್ಳಿ ಕೂಡ ಅಷ್ಟೇ ಹೇರ್ ಗ್ರೋತಿಗೆ, ಕೂದಲನ್ನು ಕಪ್ಪು ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಕೋಕೋನಟ್ ಆಯಿಲ್ ಅಂತೂ ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಿಗಿಲ್ಲ. ಯಾಕಂತಂದರೆ ಹೇರ್ ಗ್ರೋತ್ ಇರ್ಬೋದು, ಇಚ್ಚಿನೆಸ್ ಇರ್ಬೋದು ಅಥವಾ ಡ್ರೈನೆಸ್ ಇರ್ಬೋದು ಕೂದಲಲ್ಲಿ, ಇದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಕೇರಳದವರು ಯೂಶ್ವಲಿ ದಾಸವಾಳ ಹೂ ಕೂಡ ಹಾಕ್ತಾರೆ. ದಾಸವಾಳ ಹೂ ಇಲ್ಲದಿದ್ದರೆ ಅಲೋವೆರಾ ಹಾಕ್ಬೋದು, ಅದು ಆಪ್ಷನಲ್ಲ. ನೀವು ಬೇಕಾದರೆ ಎಲ್ಲಿ ಬೇಕಾದರೂ ನೋಡಿ, ಕೇರಳದವರು ಇದಂದರೆ ಅವ್ರದ್ದು ಟ್ರೆಡಿಷ್ನಲ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇದನ್ನ ಕಂಪಲ್ಸರಿ ಒಂದು 2 ಸರಿ ಆದರೂ ಅವರು ವಾರಕ್ಕೆ ಅಪ್ಲೈ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದಲ್ಲದೆ ಅವರು ಈ ಕಾಯಿ ಹಾಲು ಬರುತ್ತಲ್ವ, ಅದರಿಂದ ಕೂಡ ಮಸಾಜ್ ಮಾಡ್ಕೊತಾರೆ. ಅದೇ ಅವರದ್ದು ಸೀಕ್ರೆಟ್ ಅಂತಲೂ ಕೂಡ ಹೇಳ್ಬೋದು. ನಾನು ಹೇಳೋದೆಲ್ಲ ನೀವು ಉಪಯೋಗಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರದ್ದು ರಿಸಲ್ಟ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.